ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನ್, ಲ್ಯಾಂಡ್ಸ್ಕೇಪ್, ಕನ್ಸ್ಟ್ರಕ್ಷನ್ ಕೆಲಸಲೆನ್ ಉಲಪಡೆಯಿನ ಆರ್ಕಿಟೆಕ್ಟ್ ನಿಖಿಲ್ ರಾಜ್ ದೀಕ್ಷಿತ್ ದೀಪಕ್ ಮಾಲಕತ್ವದ ಆರ್ಕ್ ಫ್ರೇಮ್ ಡಿಸೈನ್ ಸ್ಟುಡಿಯೋ ತೋಕೋಡು ಕಾಪಿ ಕಾಡು ಐತಾರ ಕಾಣೆ ಉದಿಪನಾಡ್ ಕುಡ್ಲ ರಾಷ್ಟ್ರೋತ್ಥಾನ ಶಿಕ್ಷಣ ಸಂಸ್ಥೆದ ಕನ್ನಡ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಅರುಣ್ ಉಳ್ಳಾಲ್ ರಿಬ್ಬನ್ ಅರಲ್ಪಾದ್ ಸಂಸ್ಥೆಗೂ ಉದಿಪನದ ಚಾಲನೆ ಕೊರಿಯರು. ಮಜ್ಬೈಲ್ ಪಟ್ಟತೂರು ಪಾಡಾಂಗರ ಭಗವತಿ ಕ್ಷೇತ್ರದ ಪವಿತ್ರ ಬೆಳ್ಚಪಾಡೇರು ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ನಿಖಿಲ್ ಗುರಿಕಾರ್ಯರು ತುಳರ್ ಬೆಳಗಾದ ಹೊಸ ಸಂಸ್ಥೆಗೂ ಶುಭ ಹಾರೈಸಿರು. ಕಲ್ಪನ ಪೊರ್ತುಡು ಎಡ್ಡೆಡು ಕಲ್ಪಡು ಅವೆನು ಉಪಯೋಗ ಪಂಡ ಬೇಲೆ ಮಲ್ಪನ ಪೊರ್ತುಡು ಎಡ್ಡೆಡು ಬೆನುಡು ಅವೆನು ಅನುಭವಿಸಾವನ ಪೊರ್ತುಡು ಎಡ್ಡೆಡು ಅನುಭವಿಸಾವಡು ಈ ಮೂದಿ ಸಂಸ್ಕಾರಲ ಸಂಸ್ಥೆದ ಮೂಜಿ ಜನ ಪಾಲುದಾರರೆಡ ಉಂಡು ಅಂಚಾದ ಬೆಳಗಾಯಿನ ದೀಪದಲಕ ಸಂಸ್ಥೆಲ ಎಡ್ಡೆಡು ಬೆಳಗಡು ಪಂಡದು ಡಾಕ್ಟರ್ ಅರುಣ್ ಉಳ್ಳಾಲ್ ಎಡಬೈಕೆರು ಅನುಷ್ಠಾನ ಬಂದ್ಬಿಟ್ಟು ಕಲ್ತಿನ ಜ್ಞಾನವನ್ನು ಬಳಕೆ ಮಾಡ್ತಿದ್ದು ಬದುಕು ಉದ್ಧಾರ ಆಪನಂಚಿನ ಸಾಧನೆ ಅನುಭವ ಬಂದ್ಬಿಟ್ಟು ಇಂಚ ಆರ್ಜನದ ಸಮಯದ ವಿದ್ಯಾಭ್ಯಾಸ ಪಡೆಯೋಣ ಇಂಚ ಅನುಷ್ಠಾನದ ಸಮಯದ ಸಂಸ್ಕಾರ ರೂಢಿಗತ ಮಾಡ್ಕೋಣ ಆಯ್ತಾ ಫಲನ ಅನುಭವಿಸುವಂಚಿನ ಕಾಲ ಅವು ಅಲಿಪಡೆದು ಹೋಗ್ತಾರೆ ಅವು ಅನುಭವ ಕಾಲದ ದುರಂತದ ಬಂದ ನಮ್ಮ ಕಲ್ಪನ ಸಮಯದ ಅನುಭವ ಅನುಭವಿಸುವುದಿಲ್ಲ ಸುಖ ಸಂಪತ್ತು ಬದುಕಿನ ವ್ಯವಸ್ಥೆ ಸೌಲಭ್ಯ ಇದೆ ಅವು ಅನುಷ್ಠಾನ ಆಗೋದು ಆ ಸಮಯವನ್ನು ಬಿಡುದು ಆ ಸಮಯ ವ್ಯರ್ಥ ಮಾಡ್ತದೆ. ಇದಕ್ಕೆ ಮುಖ್ಯವಾದ ಕಾರಣದಾದ ಬಂಡ ಜೌವನಾದಿಗೆ ಬಂದು ನಾವು ಐಷಾರಾಮವಾಯಿನ ಕಾಲ ಅವು ಒಂಜಾತ್ ಸಾಧಿತಕ್ಕಿರ್ಬೋದು ಚಟಕೋ ಹಠಕೋ ಬೂದು ಬದುಕಿದ ಉದ್ದೇಶವನ್ನು ಮದಕುನಂಚಿನ ಕಾಲ ಅಂತ ತಪ್ಪು ಗ್ರಹಿಕೆ ಮಾಡೋದು ಇತ್ತೆದಾದಾಣ ಮಂತ್ರ ಮಾತ್ರ ಬೊಕ್ಕದ ಕಾಲವನ್ನು ಅನುಭವಿಸಲು ಸಾಧ್ಯ ಅಂಚಾದು ನಿಜ ಅರ್ಥಗಳು ಕಲ್ತಿನ ಕಲ್ಪಾಟಿಗೆ ವೈದಿನ ಜೌವನಾದಿಗೆ ಇಂದು ರಡ್ಡೇನು ಪರಿಪೂರ್ಣ ಅರ್ಥಗಳು ವಿನಿಯೋಗ ಮಂತ್ರೆ ಕೆಲವೇ ಸಂಸ್ಕಾರ ಉಪ್ಪುನ ಇಲ್ಲದ್ದು ಸಂಸ್ಕಾರ ಉಪ್ಪುನ ಜೀವನ ಏನು ಮಂತ್ರ ಅವರಿಗೆ ಮಾತ್ರ ಸಾಧ್ಯ. ಬಹುಶಃ ಈ ಮೂವರು ಅವೇ ಸಂಸ್ಕಾರ ಉಪ್ಪುನಂಚಿನ ಇಲ್ಲದಾಗ್ತದೆ ಈಗ ಮೂವರ್ನ ಕುಟುಂಬದ ಅದಕ್ಕೆ ನಿಖಿಲ್ನ ಒಂದು 4 ವರ್ಷದ ಪಪ್ಪನ ಮುಖೇನ ಗೊತ್ತು ಅಂಚಾದ ಆ ಸಂಸ್ಕಾರ ಎತ್ತಿ ನಡೆದವರ ಈ ಅವಧಿ ಗಟ್ಟಿದನದ ಅವಧಿ ರೆಡ್ಡಿ ವಿನಿಯೋಗ ಮಂತ್ರಿ ವಿವೇಕಾನಂದರ ಬಂಧುಗಳ 10 ಜನ ಜವನೇರಿಯ ಅಪ್ಪ ಇಡೀ ಭಾರತದ ಭವಿಷ್ಯ ಬದಲು ಮಂತ್ರಿ ಕಂಡಿದೆ ಅವು 3 ರೂಪಿನಂಚಿನ ಗಟ್ಟಿತನ ತಂದು ಆ ಸಮಯ ರೂಪಿನಂಚಿನ ಸ್ಥೈರ್ಯ ಬೊಕ್ಕ ಧೈರ್ಯ ಐದು ಸದ್ವಿನಿಯೋಗ ರೂಪಿನಂಚಿನ ಆಲೋಚನೆ ಮಾಡ್ಕೊಂಡು ಭಾರತೀಯ ಆರ್ಕಿಟೆಕ್ಟ್ ಸಂಸ್ಥೆದ ಅಧ್ಯಕ್ಷರು ಹಿರಿಯ ಆರ್ಕಿಟೆಕ್ಟ್ ಸುಪ್ರೀತ್ ಆಳ್ವಾ ಆರ್ಕ್ ಫ್ರೇಮ್ ಡಿಸೈನ್ ಸ್ಟುಡಿಯೋ ಸಂಸ್ಥೆದ ಕಾರ್ಯಾಚರಣೆದ ಬಗೆಟ್ ತೆರಿಪಾದ ಎಡಬೈಕೆರು ಸ್ಟುಡಿಯೋ ಸೊ ಆ ಸ್ಟುಡಿಯೋ ಬಂದು ಮಲ್ಲ ಅರ್ಥ ಉಂಟು ಅಲ್ಪ ಕ್ರಿಯೇಟಿವಿಟಿ ಬಾರಿ ನೆಟ್ಟು ವರ್ಕ್ ಔಟ್ ಬಂದದ್ದು ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಔಟ್ ಬಂದದ್ದು ಅವು ಸ್ಟುಡಿಯೋ ಬಂದ್ಕೊನೆ ಸೊ ಐತ ಪುದರಿ ದೀದ್ ಕಂಟಿನ್ಯೂ ಮಂದಿದ್ದು ಪಂಡ ನಲ್ಲ ಕಲ್ಪರೆ ಉಂಡು ಕಾಲೇಜ್ ಗುಡ್ಡಲ್ಲ ನೆಟ್ಟೆ ಬರ್ತದ್ದು ಕೂಡ ಎಡಿಷನಲಿ ಎಂಚಿನ ನಮ್ಮ ನೇಚರ್ದ ಪಂಡಿಕನಿತ್ತೆ ನೇಚರ್ದ ವಸ್ತುಗಳು ಖಾಲಿ ನಮ್ಮ ಹುಡುಗರೆ ತಂದ ಮೊಮೆಂಟೋಸ್ ಹೊರಿಯಲು ಅವು ಮಾತ್ರ ಇರ್ತದೆ. ಇವನ್ ಆರ್ಕಿಟೆಕ್ಚರ್ ಮಸ್ತ್ ನೇಚರ್ ಒಟ್ಟಿಗೆ ಒಂದೊಂದು ಎನ್ವೈರನ್ಮೆಂಟಿಗೆ ಒಂದೊಂದು ಬಿಲ್ಡಿಂಗ್ಸ್ ಬಂದ್ಬೋದು ನನ್ನ ಪೂರ ಆಯ್ನಾತಿ AC ಅವು ಒಂದು ಪೂರ ಕಮ್ಮಿ ಬಂತದ್ದು ನ್ಯಾಚುರಲ್ ಪ್ರಾಸೆಸ್ ಎಂಚ ಡಿಸೈನ್ ಬಂತದ್ದು ನಮ್ಮ ಐನಾತ್ ಈ ಸಸ್ಟೈನೇಬಲ್ ಡಿಸೈನ್ ಪಂಡದು ಎಂಕಲ್ನ ಲ್ಯಾಂಗ್ವೇಜ್ ಪಂಪ್ ಎಂಕಲು ಐನಾತ್ ಫಾಲೋ ಅಂತಂದು ఒక అర్నోటిగితే ఖాళీ ఆర్కిటెక్చర్ కాంట్రాక్ట్ ఇంజనీరింగ్ ఇంటీరియర్స్ ಮಾತಲ್ಲ ಫೀಲ್ಡ್ ಸೇರ್ನಿರ್ಲತ್ರೆ ಒಂಜಿ ಕಾಂಪ್ರಿಹೆನ್ಸಿವ್ ಒಂಜಿ ಮಾತ ಸೊಲ್ಯೂಷನ್ ಒಂಜಿ ಜಾಗೆ ಬರ್ತದ ತಿಕ್ಕುಂಡು ಬಂದ್ಕೊಂಡ ಒಂಜಿ ಆಫೀಸ್ ಮಂತದೇರು ಅಕ್ಲೆಗ್ ಆಲ್ ದ ಬೆಸ್ಟ್. ಮರಿಯನ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ಆಡಳಿತ ನಿರ್ದೇಶಕರು ಕುಡ್ಲ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಅಧ್ಯಕ್ಷರು ಇಂಜಿನಿಯರ್ ಉಜ್ವಲ್ ಡಿಸೋಜಾ
ಕುಡ್ಲಾ ಬಂದರ್ ಹೋಟೆಲ್ ನಾರಾಯಣದ ಮಾಲಕಿಯರು ಶ್ಯಾಮ್ ಸುಂದರ್, ಕೊಲ್ಯ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನದ ಮಹಿಳಾ ಘಟಕದ ಅಧ್ಯಕ್ಷರು ಶ್ರೀಮತಿ ಸುಲೋಚನಿ, ದೇರಳಕಟ್ಟೆ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಬೀರಿ ಪರಿವಾರದ ಮಾಲಕಿಯರು ರಾಮಣ್ಣ ಶೆಟ್ಟಿ, ಇಂಚಿತ್ತಿ ಪ್ರಮುಖರು ಮಲ್ಲವೀರಾದ ಪಾಲ್ಪಡೆದು ಸಂಸ್ಥೆಗೆ ಶುಭ ಹಾರೈಸಿದರು. ಸಂಸ್ಥೆದ ಪಾಲುದಾರರು ಆರ್ಕಿಟೆಕ್ಟ್ ನಿಖಿಲ್ ರಾಜ್ ಪಿ, ದೀಕ್ಷಿತ್, ದೀಪಕ್ ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು. ಆರ್ಜೆ ಅನುರಾಗ್ ಸಭೆ ನೆತ್ಕೊಂದು ಸಭೆ ಸುಧಾರಿಕೆ ಮಲ್ತೇರು. ಸಂಸ್ಥೆದ ಪಾಲುದಾರರು ನಿಖಿಲ್ ರಾಜ್ ಪಿ ಸೊಲ್ಮೆ ಸಂದಾಯರು. ಭಗವಂತನ ಅನುಗ್ರಹದಿಂದ ಈ ಸ್ಥಳದಲ್ಲಿ ಮುಂದೆ ಶುಕ್ಲ ಪಕ್ಷದ ಚಂದ್ರನಂತೆ ದಿನೇ ದಿನೇ ಅಭಿವೃದ್ಧಿಯನ್ನು ಆ ಭಗವಂತ ಅನುಗ್ರಹಿಸಲಿ. ಧನಾಕರ್ಷಣೆ, ಜನಾಕರ್ಷಣೆ ಉತ್ತಮ ರೀತಿಯಿಂದ ನೆಮ್ಮದಿಯಿಂದ ಈ ಸ್ಥಳದಲ್ಲಿ ನಿಮ್ಮ ಉದ್ಯೋಗವನ್ನು ಮಾಡುವಂತಹ ಭಾಗ್ಯ ಆ ಭಗವಂತ ಅನುಗ್ರಹಿಸಿ ಈ ಸ್ಥಳಕ್ಕೆ ಬಂದ ನಂತರ ನಿಮಗೆ ಎಲ್ಲ ವಿಧದಲ್ಲಿ ಒಳ್ಳೆಯದಾಗಿದೆ ಅನ್ನುವಂತಹ ಮಾತುಗಳನ್ನು ಆ ಮಹಾಲಕ್ಷ್ಮಿ ಸಹಿತ ನಿಮ್ಮ ಮನೆದೇವರು, ಕುಲದೇವರು, ಗ್ರಾಮದೇವರು, ಇಷ್ಟದೇವರು, ಗುರು ಹಿರಿಯರ ಪೂರ್ಣ ಆಶೀರ್ವಾದದಿಂದ ಈ ಸ್ಥಳದಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡುವಂತಹ ಭಾಗ್ಯ ಆ ಭಗವಂತ ನಿಮ್ಮ ಪಾಲಿಗೆ ಅನುಗ್ರಹಿಸಬೇಕು. ಮಾಡಿದಂತಹ ಸೇವೆಯನ್ನು ಸಂತೋಷದಲ್ಲಿ ಮಹಾಲಕ್ಷ್ಮೀ ದೇವಿ ಸ್ವೀಕರಿಸುತ್ತಾ ಅವರ ಪೂರ್ಣ ಆಶೀರ್ವಾದದಿಂದ ಆ ಭಗವಂತನ ಶ್ರೀರಕ್ಷೆಯಿಂದ ಇನ್ನು ಮುಂದೆ ಯಾವುದೇ ವಿಧವಾದಂತಹ ತೊಂದರೆಗಳು ಬರದ ರೀತಿಯಲ್ಲಿ ಆ ಭಗವಂತ ಕಾತು ರಕ್ಷಣೆ ಮಾಡಿ ಎಲ್ಲರಿಗೂ ಶುಭ ಆಶೀರ್ವಾದವನ್ನು ಆ ತಾಯಿ ಮಹಾಲಕ್ಷ್ಮಿಯು ನಮ್ಮ ಪಾಲಿಗೆ ಅನುಗ್ರಹಿಸಬೇಕು ಅಂತೇಳಿ ಭಕ್ತಿಯಿಂದ ಕೇಳಿಕೊಳ್ಳುವಂಥ ಪ್ರಾರ್ಥನೆ. ಮಹಾಲಕ್ಷ್ಮೀ ದೇವಿಯ ಕರುಣಾವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಮನಸೋಭೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ವ್ಯವಹಾರವನ್ನು ಮಾಡುವಂತಹ ಭಾಗ್ಯ ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತಾ ಸಂಸ್ಥೆಯು ಅಭಿವೃದ್ಧಿ ಹೊಂದಿ ಇನ್ನೂ ಹೆಚ್ಚಿನ ಶಕ್ತಿಗಳನ್ನೆಲ್ಲ ಹೊಂದುತ್ತಾ ಒಳ್ಳೆಯ ರೀತಿಯಿಂದ ಜೀವನ ಮಾಡುವಂತಹ ಭಾಗ್ಯ ನಮ್ಮ ಪಾಲಿಗೆ ಶುಭವಾಗಿ ಸಾಧನೆ.
ನಂಚಿನ ದೀಪ ಅಕ್ಕನ ಜೀವನ ಅಂತ ಕೊಡ್ಕೊಂಡಿದ್ದವರು ಅಕ್ಕನ ಓಡೋರು ಪ್ರಾಜೆಕ್ಟರಿಗೆ ತೊಂದರೆ ಅಕ್ಕನ ಏನೇನ ಇಲ್ಲ ನಾವು ಪೂರ್ಣ ಮತ್ತು ಕೊಡ್ತಾರೆ ಅಕ್ಕನ ಇನ್ನೆಲ್ಲ ಕೊಡ್ತು ನಿಂಗಡ ದೀಪ ನಮ್ಮ ಅದೇ ಬೇಡ ಬೇಡ ಪೂರೆಲ್ಲ ಒಟ್ಟು ಸೇರುವಂತ ಮಾತೆಲ್ಲ ದೊಡ್ಡ ಆರ್ಟ್ ಫ್ರೇಮ್ ಡಿಸೈನ್ ಸ್ಟುಡಿಯೋ ಉದ್ಘಾಟನೆ ಮಾಡ್ಕೊಂಡು ದೀಪನ ಮಾಡ್ಕೊಂಡು ವಿನಂತಿ ಮಾತಾಡಿ ತುಂಬು ಅಕ್ಕಗೆ ಒಂದು ಸ್ವಾಗತ ಕೋರುತ್ತದೆ ನಿಗಿಲ್ಲ ಏನ್ ಮಾತಾಡಿದ್ರೆ ನಮ್ಮ ಇದೆ ಅಕ್ಕ ಮಾತಾಡ ಜೀವನ ಒಂದೊಂದು ನಿಂತಿದೆ ಆ ಕಾರ್ಯಕ್ಕೆ ಅಕ್ಕಲ ದಾಟಿಕೊಡ್ತಾರೆ ದಾಟಿದ ಬರಕ್ಕೆ ಮಂಗಳೂರು ಅಲ್ಲಿ ಕೊಟ್ಟರು ಆರ್ಟ್ ಫ್ರೇಮ್ ಡಿಸೈನ್ ಸ್ಟುಡಿಯೋದ ಪರವಾದ ಎದುಕೊಂಡು ಒಂದು ಸ್ಮರಣಿಕಲ್ ನೆನಪದ ಕಾಣಿಕಲ್ಲ ಐದು ಒಟ್ಟಿಗೆ ದಿನ ಆರ್ಟ್ ಫ್ರೇಮ್ ಡಿಸೈನ್ ಸ್ಟುಡಿಯೋ ನೆನಪಡುವರು ಅಂಥದ್ದು ಇಲ್ಲಿಯ ವೀರನ್ನ ಹಾಕೊಳ್ಕೊಟ್ಟಿಗೆ ಅನ್ಕೊಡೋದ್ರೆ ತಾಳ್ಮ ಮೇರೆಗೆ ಸ್ವಾಗತ ಪಾತ್ರ ಇಂಥ ಕಾರ್ಯಕ್ರಮ ನೋಡೋದು ರಟ್ಟಿದಲ್ಲ ಒಟ್ಟು ಸೇರಿದು ಇಂಥ ಕಾರ್ಯಕ್ರಮ ಮೌಖಿಕ ಸ್ವಾಗತ ಮಾಡ್ಕೊಳ್ಳೋದು ಮತ್ತೊಂದಿದೆ ಅದೇ ರೀತಿ ವಿಷಯದ ಶ್ಯಾಮ್ ಸುಂದರ್ ಸರ್ ಮಟ್ಟಿಗೆ ಕನೆಗಾರ ಬಂಡೆ ನಾನು ಇಂಥ ಕುಳಕುಳ ಬಂಡೆ ಜನಗಳಿಗೆ ಬಡ್ಡಾಯಿರುತ್ತಲ್ಲ ಅಭಿನಯ ಈ ಥರದ ಹೋಟೆಲ್ ನಾರಾಯಣ ಬಂದರ್ ಬಾರಿ ಕುದರ್ ಪೋಯಿ ನಂಚಿಸಿದ ಸಂಸ್ಥೆ ಅರೆಲ್ಲ ಈ ಪೊರ್ತುಗಳಿಗೆ ವೇದಿಕೆಗೆ ಎದುರು ವಿಶೇಷವಾದ ಇಂಕಲು ಸುರೂಕಾದ ಅಭಿನಂದನೆ ಮಾಡ್ಕೊಳ್ಳೋ ನಿಖಿಲ್ ದೀಕ್ಷಿತ್ ದೀಪ ಮೂವರು ಗಡ್ಡದ ಧರ್ಮನಿನ ಬದುಕಲು ಮೂಜಿ ಮುಖ್ಯ ಹಂತಗಳು ಆರ್ಜನ ಅನುಷ್ಠಾನ ఒక ಅನುಭೋಗ ಆರ್ಜನ ಪಂಪುಳಿಂచిన ಸಮಯಡು ವಿದ್ಯೆ ಗೇನನು ನಮ್ಮ ಕಲ್ಪು ಅನುಷ್ಠಾನ ಪಂಪುಳಿಗೆ ಕಲ್ತಿನ ಗೇನನ್ನು ಬಳಕೆ ಮಾಡ್ತದೆ ಬದುಕಲು ಉದ್ಧಾರ ಪಂಚಿನ ಸಾಧ್ಯತೆ ಅನುಭೋಗ ಪಂಪುನವು ಇಂಚ ಆರ್ಜನದ ಸಮಯಡು ವಿದ್ಯಾಭ್ಯಾಸ ಪಡೆಯೋಣ ಇಂಚ ಅನುಷ್ಠಾನದ ಸಮಯದ ಸಂಸ್ಕಾರವನ್ನು ರೂಢಿಗತ ಮಾಡ್ಕೋಣ ಆಯ್ತಾ ಫಲನ ಅನುಭವಿಸುವಂಚಿನ ಕಾಲ ಅವು ಅಲಿಪಡೆದು ಹೋಗ್ತಾವ ಅವು ಅನುಭೋಗ ಅಣ ಕಾಲದ ದುರಂತದಾದ ಒಂದು ಬಂಡ ನಮ್ಮ ಕಲ್ಪನ ಸಮಯಡು ಅನುಭೋಗ ಮಾಡ್ತೋದಿಲ್ಲ ಅನುಭವಿಸೋದಿಲ್ಲ ಸುಖ ಸಂಪತ್ತು ಬೋಡಿತಿನಂಚಿನ ವ್ಯವಸ್ಥೆ ಸೌಲಭ್ಯಗಳಿದೆ ಓ ಅನುಷ್ಠಾನ ಆಗೋದು ಆ ಸಮಯವನ್ನು ಬಿಡಿದು ಆ ಸಮಯವನ್ನು ವ್ಯರ್ಥ ಮಾಡ್ತದೆ ಇದಕ್ಕೆ ಮುಖ್ಯವಾದ ಕಾರಣದಾದ ಬಂಡ ಜೌವನಾದಿಗೆ ಬಂದ್ಬಿಡವು ಐಷಾರಾಮವಾಯಿನಂಚಿನ ಕಾಲ ಅವು ಒಂಜಾತ್ ಸಾಧಿತತ್ತಿರ್ಬೋದೋ ಚಟಕೋ ಹಠಕೋ ಬುರುದು ಬದುಕಿದ ಉದ್ದೇಶವನ್ನು ಮದಕುನಂಚಿನ ಕಾಲ ಅನ್ಕೊಂಡು ತಪ್ಪು ಗ್ರಹಿಕೆ ಮಾಡೋದು ಇತ್ಯದಾದಾಣ ಮಂತ್ರ ಮಾತ್ರ ಬೊಕ್ಕದ ಕಾಲೋಡು ಅನುಭವಿಸಲು ಸಾಧ್ಯ ಅಂಚಾದ ನಿಜ ಅರ್ಥಗಳು ಕಲ್ತಿನ ಕಲ್ಪಾಟಿಗೆ ಬೈದಿನ ಜೌವನಾದಿ ಇಂದು ರಡ್ಡೇನ
ಪರಿಪೂರ್ಣ ಅರ್ಥಡು ವಿನಿಯೋಗ ಮಲ್ಪೆರೆ ಕೆಲವೇ ಸಂಸ್ಕಾರ ಉಪ್ಪುನ ಇಲ್ಲದ್ದು ಸಂಸ್ಕಾರ ಉಪ್ಪುನ ಜೀವನ ಏನು ಮಂತ್ರು ಅವ್ರಿಗೆ ಮಾತ್ರ ಸಾಧ್ಯ. ಬಹುಶಃ ಈ ಮೂವರು ಅವೇ ಸಂಸ್ಕಾರ ಉಪ್ಪುನಂಚಿನ ಇಲ್ಲದಾಗ್ತದೆ. ಈಗ ನಾವು ಮೂವರ್ನ ಕುಟುಂಬದ ಇದನ್ನ ನಿಖಿಲ್ನ ಒಂದು 6 ವರ್ಷದ ಪಪ್ಪನ ಮುಖಿಯನ್ನು ಗೊತ್ತು ಅಂಚಾದ ಆ ಸಂಸ್ಕಾರ ಎತ್ತಿ ನಡೆದವರ ಈ ಅವಧಿ ಗಟ್ಟಿತನದ ಅವಧಿ ಎಡ್ಡೆ ವಿನಿಯೋಗ ಮಂತ್ರಿ ವಿವೇಕಾನಂದರ ಬಂದ್ಬಿಡಕ 10 ಜನ ಜವನೇರಿಯ ಅಕ್ಲೇನ್ಕೊಂಡ್ರೆ ಇಡೀ ಭಾರತದ ಭವಿಷ್ಯದ ಬದಲು ಮಂತ್ರಿ ಕಂಡಿದ್ರು. ಅವು 3 ಉಪ್ಪುನಂಚಿನ ಗಟ್ಟಿತನ ತುದು ಆ ಸಮಯ ಉಪ್ಪುನಂಚಿನ ಸ್ಥೈರ್ಯ ಬೊಕ್ಕ ಧೈರ್ಯ ತುದು ಐದು ಸದ್ವಿನಿಯೋಗ ಮಾಡ್ಕೊಂಡಂಚಿನ ಆಲೋಚನೆ ಮಾಡ್ತೋದು. ವಿಶೇಷವಾದ ಪಂಡ ದೀಕ್ಷಿತ್ ನಿಖಿಲ್ ದೀಪಕ್ ಏರು ಬದುಕನು ಕಲ್ತಿನ ಕಲ್ಪಾಟಿಗೆನು ಹೊರಳುಡು ನಡಪಾವುಡು ಪಂಪುನ ದೀಕ್ಷೆನು ದೆತ್ತೊಂದಿರೋ ಐ ದೀಕ್ಷಿತ ದೀಕ್ಷೆ ದೆತ್ತೊಂದಿದೆ ಅಂಚಿನ ಬೇರೆನು ಹೊರಳುಡು ಮಲ್ತದು ಉದ್ದೇಶ ಆಶಯ ಸಂಕಲ್ಪ ಇನ್ನು ಮೂಜೆಗೆ ನಿಜ ಅರ್ಥದ ಪ್ರಭೆ ಕೊರಡು ಒಂದು ಆಲೋಚನೆ ಮಾಡ್ತೇನೋ ಐ ದೀಪದ ಬಳುಪು ಕೊರಪುನ ದೀಪಕ ನನ್ನ ದೀಕ್ಷಿತನ ದೀಕ್ಷೆ ದೀಪಕನ ದೀಪತ್ವ ಇದು ರೆಡ್ಡೇನು ಲೋಕವು ತೆರಿಪಾವಡಿತಿನ ಅಖಿಲತ್ವವು ಆ ಅಖಿಲತ್ವ ಶ್ರೇಷ್ಠ ಅಪುನಿಯಪ್ಪ ಅಂದ್ಕೊಂಡ ನಿಖಿಲತ್ವವನ್ನು ಸೇರ್ತಾರೆ ಅಂಚಾದು ಆ ಮೂವರ ಪರಿಕಲ್ಪನೆ ಅರ್ಥಪೂರ್ಣವಾದ ಸಾಕಾರ ಆಗ್ತದೆ. ಅದ್ರ ಮಾತ್ರ ನಿರೀಕ್ಷೆ ಮಾಡ್ಕೊಂಡು ರೆಡ್ಡನ ಇನ್ವಿಟೇಷನ್ ರೆಡ್ಡನ ಬ್ರಾಂಚ್ ರೆಡ್ಡನ ಇನ್ವಿಟೇಷನ್ ನಮ್ಮ ನಿರೀಕ್ಷೆ ಮತ್ತೊಂದುಲ್ಲ ಆಯ್ನಾತು ಬೇಗ ನಮ್ಮ ಕೈಗೆ ಸೇರೋಡು ನಮ್ಮ ಎಪ್ಪುಡ ಬರೋದು ಆ ಕೊರ್ಲು ಆವಡು ಎಡ್ಡೆ ಕೊರ್ಲುದ ಸಂಕಲ್ಪ ಎಡ್ಡೆ ಆಲೋಚನೆ ಮಾಡ್ತಿದ್ದಾರೆ. ಈ ದೀಪ ಎದ್ದು ಕೊರ್ಲುಂಡು ಇಕ್ಕಳು ಕೊರ್ನಂಚಿನ ನೆಂಪುದ ಕಾಣಿಕೆ ಎದ್ದು ಅಮೂಲ್ಯವಾದುಂಡು ಆತೆ ಇಕ್ಕಳ ಸಂಕಲ್ಪದ ಬರಬರಡು ಈ ವರ್ಷ ಒಳ್ಳೆಯದು ನನಗೆ ಗೊತ್ತುಂಟು ಈ ಸಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 1 ವರ್ಷ ಪಂಚಪರಿವರ್ತನೆ ಒಂಜಿ ಪರಿಸರ ಸಂರಕ್ಷಣೆ. ಈ ಪರಿಸರ ಸಂರಕ್ಷಣೆ ಇಡೀ ವರ್ಷ ಆಯ್ನಾತ್ ಪರಿಸರ ಸಂಬಂಧಿ ಬೇರೆ ಮಾಡ್ಕೊಂಡು ಒಂದು ಆದೇಶ ಉಂಟು, ನಮ್ಮ ಬದ್ಧತೆಗಳು ಉಂಟು. ಆ ಚಿಂತನೆ ಮುಗ್ಲೆ ಗೊತ್ತೊಂದೇ ನಿಜ ಗೊತ್ತಿಲ್ಲ. ಅವು ಉದ್ದೇಶಿತ ಅನುದ್ದೇಶಿತವಾದ ಕಡೆ ಮತ್ತದೆ ಆ ದೈಹಿಕ ಕಾಣಿಕೆಗಳು ಆ ತರೆ ಏನೇನು ಬರ್ತದಿಲ್ಲ ಆ ತರೆ ಕೊಂಚ ಮಲ್ಲ ಶಾಪ ఒక కొరన స్మరణికేట్ల మరను ಬಳಕೆ ಮಾಡ್ತಿದ್ರು. ವಾಸ್ತುಶಿಲ್ಪ ಇಂಟೀರಿಯರ್ ಡಿಸೈನ್ ಭಾರತೀಯತ್ವದ ಕಲ್ಪನೆ ಕಷ್ಟ ಒಂದ ಮರ ಆಲೋಚನೆ ಇಲ್ಲ. ಇದು ಸೂಕ್ಷ್ಮ ಕೊಂಡ ಪಂಪುರ ಪಾಕ ಉಂಡುದು ನಮ್ಮ ಇಲ್ಲುವ ಅಂತೂ ಬಾರಿ ರಾಷ್ಟ್ರೀಯ ಹೆದ್ದಾರಿದ ಬರಿಟು ಇಟ್ಟ ಅನುಕೂಲ ಪುರಂಚಿನ ಜಾಗ ಇದು. ಈ ಭಾಗಗಳು ಪೂರ ದಾದಪುರ ಉದ್ಯಮ ಪ್ರಾರಂಭ ಆಗ್ತದೆ. ಈ ಪುಡೆಟ್ ಮಹಾಮಹೇಶ್ವರ ಅಭಿಮುಖಿಯಾಗಿ ನಿಂಚಿನ ಜಾಗ ಈ ಪುಡೆಟ್ ದಾದಪುರ ವ್ಯವಸ್ಥೆ ಆತನು ಪೂರ ಗೇಲಾತರು ಅವರ ಒಬ್ಸರ್ವ್ ಅಂತ ತೂರಿಗೆ ಅಂಚದು ಸಂದೇಹನೇ ಇಚ್ಚಿ ಇದು ರೆಡ್ಡನ್ ಇನ್ವಿಟೇಷನ್ ರೆಡಿ ಹಾಕೊಂಡು ಅಂತೂ ಶುಭಾವಡು ಅತನ ಇಲ್ಲದಕ್ಕೆ ಶುಭಾವಡು ನಮ್ಮದಾದ ಮಾಡ್ಕೊಡೋದು ಬಂಡ ಈ ಆಯ್ಕೆಗಳು ಸುರುತ್ತ ಬೊಕ್ಕದ ಅಕೇರಿದ್ದಾನ ಆ ಸುರುತ್ತ ಆಯ್ಕೆಡು ಈ ಶಾಪ್ ಹೊಂದಿರು ನಮ್ಮಲ್ಲಿ ರೆಡ್ಡ ಶುಭ ಕಾರ್ಯಗಳು ಇಲ್ಲದ ಮೇಲೆ ಬಾಕಿದ ಇಂಟೀರಿಯರ್ ಅವು ಪೂರ ಆವಡು ಪುನಃ ಸುರುತ್ತ ಆಯ್ಕೆಡು ನಮ್ಮ ಜವನೇರುಲೇರು ಒಂದು ಉದ್ದೇಶಗಳು ಆಯ್ನಾತ ನಮ್ಮ ತನ ಉರಿಪಾಯ ನಮ್ಮ ಮಕ್ಕಳನ್ನೊಟ್ಟಿಗೆ ಒಂದು ವ್ಯವಹಾರದಿ ಒಂದು ನಮ್ಮ ತನ ಉರಿಪಾಯಗೋಸ್ಕರ ಮುಕ್ಳಿಗೆ ಸುರುತ್ತ ಆದ್ಯತೆ ಕೊಟ್ಟ ಇಂಟೀರಿಯರ್ ಮುಕ್ಕಳು ಮಾಡ್ಕೊಂಡು ಎಕ್ಸ್ಟೀರಿಯರ್ ಕೊಡ್ಲಿಕ್ಕೆ ಮಾತ್ರ ಇಂಟೀರಿಯರ್ ಕೊಡ್ಲಾಯ ಸಾಧ್ಯ. ಎಕ್ಸ್ಟೀರಿಯರ್ ಎಲ್ಲ ಮಲ್ಕೊಂಡಿತ್ತು ಅಂಚಾದ್ರೆ ಈ ಬದುಕು ಅಕಲ್ಲದ ಉಲೈಡ್ ಕೊಡ್ಲ ಅವರು ಇಲ್ಲದ ಉಲೈ ಎಂಚ ಶೋಭೆ ಕೊಡ್ಬೇರು ಅವೇ ನಮ್ಮನಿದ ಶೋಭೆ ಅಕಲ್ಲ ಬದುಕಿಲ್ಲ ಚಿಕ್ಕಡು ಜಗನ್ಮಾತೆಯ ಅನುಗ್ರಹ ಪಡು ಈ ಬೇರೆ ಕೀರ್ತಿ ಪ್ರದಾವದ ಪಡೆದು ಈ ಕುಡರ್ ಬೆಳಗಾವಿ ಇಟ್ಟು ಆ ರಿಬ್ಬನ್ ಕಟ್ಟಿಂಗ್ ಆದ ಅನುಕೂಲ ಮಾತು ಕೊಡಿಯರು ಗಾತ್ರದಲ್ಲೂ ಪಾತ್ರದಲ್ಲೂ ಇಲ್ಲಿ ಆಯ್ತು ನಾನು ಅಕಲ ಅಜತ್ತಿನ ಮೌಖಿಕ ಸ್ವರ್ಮೇಲೆ ಸಂದಾಯ ಮಾಡ್ಕೊಂಡು ಪದ ಆಕ್ಚುಲಿ ಆರ್ಚ್ ಫ್ರೇಮ್ ಡಿಸೈನ್ ಸ್ಟುಡಿಯೋ ಕುದರ್ದಿದ್ದೇವೆ. ಡಿಸೈನ್ ಸ್ಟುಡಿಯೋ ಪಂಡ ಎಂಕಲ್ನ ಲ್ಯಾಂಗ್ವೇಜ್ ಇದೆ, ಆರ್ಕಿಟೆಕ್ಚರ್ ಲ್ಯಾಂಗ್ವೇಜ್ ಇದೆ, ಅವನ್ ಕ್ರಿಯೇಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಿನ ಜಾಗೆ ಆಫೀಸ್ ಪಂಪುಜ ಎಂಕಲು ಯೂಶುವಲಿ ಎಂಕಲ್ನ ಕಾಲೇಜ್ ಇಡ್ಲ ಎಂಕಲ್ ಕ್ಲಾಸ್ ರೂಮ್ ಮುಂದತ್ತು ಅವು ಸ್ಟುಡಿಯೋ ಅಂತ ಪಂಡು ನಿಂತಿದ್ದಾರೆ. ಸೊ ಆ ಸ್ಟುಡಿಯೋ ಪಂಪಿನ ಮಲ್ಲ ಅರ್ಥ ಉಂಟು ಅಲ್ಪ ಕ್ರಿಯೇಟಿವಿಟಿ ಬಾರಿ ನೆಟ್ಟು ವರ್ಕ್ ಆಗೋದು ಪಂಡದು ಆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗೋದು ಪಂಡದು ಅವು ಸ್ಟುಡಿಯೋ ಅಂತ ಬಂದ್ಕೊನೆ. ಸೊ ಐತ ಪುದರೆ ದೀದ್ ಕಂಟಿನ್ಯೂ ಮಂದಿದ್ದು ಪಂಡ ನಲ್ಲ ಕಲ್ಪೆರೆ ಉಂಡು
ಕಾಲೇಜದ್ದು ಗುಡ್ಡಲ್ಲ ನೆತೆ ಬರ್ತದೆ ಕೂಡ ಎಡಿಷನಲಿ ಎಂಚಿನ ನಮ್ಮ ನೇಚರ್ದ ಪಂಡ್ಯಕನಿತ್ತೆ ನೇಚರ್ದ ವಸ್ತುಗಳು ಖಾಲಿ ನಮ್ಮ ಹುಡುಗರೆ ತಂದ ಮೊಮೆಂಟೋಸ್ ಹೊರಿಯರು ಅವು ಮಾತ್ರ ಎತ್ತು ಇವನ್ ಆರ್ಕಿಟೆಕ್ಚರ್ ಮಸ್ತ್ ನೇಚರ್ದೊಟ್ಟಿಗೆ ಒಂದೊಂದು ಎನ್ವೈರನ್ಮೆಂಟಿಗೆ ಒಂದೊಂದು ಬಿಲ್ಡಿಂಗ್ಸ್ ಮನ್ಪೋಡು ನನ್ನ ಪೂರ ಆಯ್ನಾತಿ AC ಅವು ಒಂದು ಪೂರ ಕಮ್ಮಿ ಮಂತದ್ದು ನ್ಯಾಚುರಲ್ ಪ್ರಾಸೆಸ್ ಎಂಚ ಡಿಸೈನ್ ಮಂತದ್ದು ನಮ್ಮ ಐನಾತ್ ಈ ಸಸ್ಟೈನೇಬಲ್ ಡಿಸೈನ್ ಪಂಡದು ಎಂಕಲ್ನ ಒಂದು ಲ್ಯಾಂಗ್ವೇಜ್ ಪಂಪ ಎಂಕಲು ಐನಾತ್ ಫಾಲೋ ಮಂತಂದು ఒక అర్నోటిగితే ఖాళీ ఆర్కిటెక్చర్ కాంట్రాక్ట్ ఇంజనీరింగ్ ఇంటీరియర్స్ మాతల ఫీల్డ్ ಸೇರ್ನಿರ್ದಾತ್ರೆ ಒಂಜಿ ಕಾಂಪ್ರಿಹೆನ್ಸಿವ್ ಒಂಜಿ ಮಾತ ಸೊಲ್ಯೂಷನ್ ಒಂಜಿ ಜಾಗೆ ಬರ್ತದ ತಿಕ್ಕೊಂಡು ಬಂದ್ಕೊಂಡ ಒಂಜಿ ಆಫೀಸ್ ಮಂತದೇರು ಅಕ್ಲೆಗ್ ಆಲ್ ದ ಬೆಸ್ಟ್ ದುಮ್ಮುಗ್ ಆ ಪನ್ಲೆಕ್ಕ ಕುಡ್ಲಡ್ ಒಂಜಿ ಬ್ರಾಂಚ್ ಪುತ್ತೂರ್ಡ್ ಒಂಜಿ ಬ್ರಾಂಚ್ ಕುರಿಯಾಡ್ ಒಂಜಿ ಬ್ರಾಂಚ್ ಪೂರ ಮಂತೊಂದು ಮುಂದುವರೆಸಲಿ ಆಲ್ ದ ಬೆಸ್ಟ್ ಎಲ್ಲ ಗಣ್ಯರಿಗೆ ಹಾಗೂ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು. ನಂದು ಪರಿಚಯ ದೀಕ್ಷಿತ್ ಮತ್ತು ದೀಪಕ್ ಜೊತೆ ತುಂಬ ಹಳೆಯದ ಪರಿಚಯ, ತುಂಬ ಶ್ರಮ ಪಟ್ಟಿದ್ದಾರೆ. ಮತ್ತು ಇದೊಂದು ಪರಿಸ್ಥಿತಿ ನೋಡೋಕೆ ತುಂಬ ಖುಷಿ ಆಗ್ತದೆ. ಭಾಳಷ್ಟು ಕಷ್ಟಪಟ್ಟು ಇದೊಂದು ಆಫೀಸ್ ಓಪನ್ ಮಾಡಿದೆ. ದೀಕ್ಷಿತದ್ದು ಏನು ಹೇಳ್ತಾರೆ ಟ್ಯಾಲೆಂಟ್ ತುಂಬ ಇದೆ ಅವ್ರಿಗೆ, ಟ್ಯಾಲೆಂಟ್ ಸ್ಪೆಷಲಿ ಡಿಸೈನ್ ಆಗಲಿ ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಅವ್ರ ಜೊತೆ. ದೀಪಕ್ ಕೂಡ ಒಂದು ಕನ್ಸಲ್ಟೆಂಟ್, ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಗಿ ನಮ್ಮ ಸೈಟ್ಸಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ಒಳ್ಳೆ ಕಾಂಬಿನೇಷನ್ ಪ್ಲಸ್ ಯುವರಾಜ್ ಆರ್ಕಿಟೆಕ್ಚರ್ ಸೇರಿ ಟೀಮ್ ನನ್ನ ಪ್ರಕಾರ ಇನ್ನೂ ಹೈಯೆಸ್ಟ್ ಪೊಸಿಷನ್ಸ್ ಹೋಗುವ ಚಾನ್ಸಸ್ ಇದೆ ಅಂತ ತಿಳ್ಕೊತೇನೆ, ವಿಶ್ ಮಾಡ್ತೇನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಭಾರಿ ಶುಲ್ಕದ ಒಂದು ಆರ್ಟ್ಸ್ ಫ್ರೇಮ್ ಡಿಸೈನ್ ಸ್ಟುಡಿಯೋದ ಉದ್ದೀಪನ ಆಗ್ತದೆ. ಶುಭ ಗಳಿಗೆಗಳು ಶುಭ ಮುಹೂರ್ತಗಳು ಮಾತೆಲ್ಲ ಸೇರೊಂದು ದೊಡ್ಡ ಮನಸ್ಸು ಇದು ನಮ್ಮ ಕಾರ್ಯಕ್ರಮ ಉದ್ದೀಪನ ಮಾಡಿದ ನಾವು ಮಾತೆಲ್ಲ ದೇವರ ಪ್ರಾರ್ಥನೆ ಮಾಡ್ಕೊಂಡು ಇದ್ದೆ. ನಮ್ಮ ನಿಖಿಲ್ ದೀಕ್ಷಿತ್ ದೀಪಕ್ 3 ಜನ ಅವ್ರನ್ನ ಭಾರಿ ಶಿವ ಕೂಡ ಪುದರದ ಇದೆಲ್ಲ ಪಂಡು ಭಾರಿ ಒಂದು ಅತ್ಯಂತ 3 ಜನ ಭಾರಿ ಕೂದಿಲ್ಲ ನಿಖಿಲ್ ಮತ್ತು ಭಾರಿ ಅತ್ಯಂತ ಪ್ರಾಮಾಣಿಕವಾದ ಜನಕ್ಕನ್ನ ಪ್ರೀತಿ ಮಾತ ವಿಶ್ವಾಸ ಜೊತೆಂದು ಖಂಡಿತವಾದ ಮಾತೆಲ್ಲ ಗಣ್ಯರ ಪನ್ನೆಕನೆ ಆರ್ಟ್ಸ್ ಫ್ರೇಮ್ ಡಿಸೈನ್ ಸ್ಟುಡಿಯೋ ಉತ್ತರೋತ್ತರವಾದ ಅಭಿವೃದ್ಧಿ ಆಪನಿಕ ಉವೇ ರೀತಿ ತಯಾರಿ ಬಂದಾಗ ಎದುರು ಅಪ್ಪೆ ಉಮಾಮಹೇಶ್ವರನ ಸಾನ್ನಿಧ್ಯ, ಆಮೇಲೆ ಸೋಮನಾಥ ದೇವರನ ಸಾನ್ನಿಧ್ಯ, ಮಾತ ದೇವರನ ಶುಭಾಶೀರ್ವಾದಗಳು ಎರಡೇ ರೀತಿ ಈ ಸಂಸ್ಥೆ ಬೆಳಗುಡು ಪ್ರಾರ್ಥನೆ ಒಂದು ವಿಶ್ವಾಸನ ಜೀವನದು ಈ ಕಾರ್ಯಕ್ರಮಕ್ಕೆ ಶುಭ ಕೋರಲು ಉತ್ತರೋತ್ತರ ನಿಮ್ಮ ಸಂಸ್ಥೆ ಅಭಿವೃದ್ಧಿ ಅವರನ್ನು ಪಾತ್ರ. ಅಯ್ಯೋ ತಾಯಿ ಮೂಕಾಂಬಿಕೆಯ ಆಶೀರ್ವಾದ ಒಂದು ಪರಿಸರದ ಎಲ್ಲ ಉಮಾಮಹೇಶ್ವರಿಯಲ್ಲಾಗಿ ದೇವರುಗಳ ಪಾದಗಳಿಗೆ ಅಡ್ಡ ಬೀಳುತ್ತಾ ಹಾಗೆ ಪರಿಸರದ ಎಲ್ಲ ದೇವರುಗಳಿಗೆ ಸಹ ನಮಸ್ಕಾರ ಮಾಡುತ್ತಾ ಇವತ್ತು ನಾವು ಬಹಳ ಒಂದು ಸಂತೋಷದ ಒಂದು ಶುಭ ಸಮಾರಂಭದಲ್ಲಿ ಸೇರಿದ್ದೇವೆ. ಈ ಸಮಾರಂಭದಲ್ಲಿ ನಮ್ಮ ಧರ್ಮ ಶಿಕ್ಷಣದ ಗುರುಗಳಾದ ಅರುಣೋಳ್ಳಾದವರ ಜೊತೆಗೆ ನಿಲ್ಲುವುದೇ ಒಂದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ ನಾನು. ಹಾಗೆ ಈ ನಮ್ಮ 3 ಜನ ಆರ್ಕಿಟೆಕ್ಟ್ಗಳು ಇಂಜಿನಿಯರ್ಸ್ ಇದ್ದರು ಎಲ್ಲ ಸೇರಿಕೊಂಡು ಈ ಒಂದು ಆಫೀಸನ್ನು ಉದ್ಘಾಟನೆ ಮಾಡಿದ್ದಾರೆ. ಆಫೀಸನ್ನು ಅವರ ಜೀವನದುದ್ದಕ್ಕೂ ಅವರಿಗೆ ಒಳ್ಳೆಯದೇ ಆಗಲಿ, ಅವರ ಭವಿಷ್ಯ ಉಜ್ವಲ ಆಗಲಿ. ಹಾಗೆಯೇ ಅವರಿಗೆ ಒಂದು ಕಟ್ಟಡವನ್ನು ನಿರ್ಮಿಸುವಾಗ ಹೇಗೆ ಅದರ ಬುನಾದಿ ಪಂಚಾಂಗ ಗಟ್ಟಿರಬೇಕೋ ಅದು ಹೇಗೆ ಅದನ್ನು ನಿರ್ಮಿಸಬೇಕು ಎಂದು ಅವರಿಗೆ ತಿಳಿದಿದೆ. ಹಾಗೆಯೇ ನಮ್ಮ ಆರೋಗ್ಯ ಎಂಬ ಒಂದು ಈ ಅದ್ಭುತವಾದ ಯಂತ್ರ ಎಂಬ ಒಂದು ಕಟ್ಟಡ ಕೂಡ ಭವಿಷ್ಯವಾಗಿ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಒಂದು 5 ಪಿಲ್ಲರ್ಗಳ ಅಗತ್ಯ. ಅದರ ಬಗ್ಗೆ ಒಂದು ಕಿಂಚಿತ್ ಒಂದು ಹೇಳಿಕೆ ಬಯಸ್ತೇನೆ. ಆ 5 ಪಿಲ್ಲರ್ಗಳು ಹೇಳಿದರೆ, ಒಂದನೇದು ನೀರು, 2ನೇದು ಪೌಷ್ಟಿಕ ಆಹಾರ, 3ನೇದು ನಿದ್ದೆ, 4ನೇದು ನಮ್ಮ ಆಲೋಚನೆಗಳು ಪಾಸಿಟಿವ್ ಥಿಂಕಿಂಗ್, 5ನೇದು ವ್ಯಾಯಾಮ. ಈ 5 ವಿಷಯಗಳು ನಮ್ಮ ಜೀವನದುದ್ದಕ್ಕೂ ನಮ್ಮ ಒಳ್ಳೆಯ ರೀತಿಯಲ್ಲಿ ನಾವು ಅಳವಡಿಸಿದರೆ ನಮ್ಮ ದೇಹ ಎಂಬ ಈ ಅದ್ಭುತ ಯಂತ್ರ, ಅದ್ಭುತ ಕಟ್ಟಡ ಭದ್ರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಉಂಟು. ಆದ ಕಾರಣ ನಾವೆಲ್ಲರೂ ಮೊದಲು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ನಾವು ಆದಷ್ಟು ಹೆಚ್ಚು ನೀರು ಕುಡಿಬೇಕು. ದಿನಕ್ಕೆ ಒಂದು 3 ಲೀಟರ್ ಆದರೂ ನಾವು ನೀರು ಕುಡಿಬೇಕು. ಅರ್ಧ ಗಂಟೆಗೆ 1 ಲೋಟ ನೀರು ಕುಡಿಬೇಕು. ಯಾಕಂದರೆ ನಾವು ಸೇವಿಸುವ ಆಹಾರ ಜೀರ್ಣ ಆಗಬೇಕಾದ್ರೆ, ನಮ್ಮ ದೇಹದ ನರನಾಡಿಗಳಲ್ಲಿ ರಕ್ತ ಹರಿಬೇಕಾದ್ರೆ, ನಮ್ಮ ದೇಹದಲ್ಲಿ ಉತ್ಪತ್ತಿಯಾದ ಮಲ ಹೊರಗೆ ಹಾಕಬೇಕಾದ್ರೆ, ಹಾಗೆ ನಾವು ಕುಡಿದ ನೀರು ಮೂತ್ರದ ರೂಪದಲ್ಲಿ ಹೊರ ಹಾಕಬೇಕಾದ್ರೆ ಮತ್ತು ಬೆವರು ಹೊರಗೆ ಹಾಕಬೇಕಾದ್ರೆ ನೀರು ಅಗತ್ಯ. 2ನೇದು ನಮ್ಮ ಪೌಷ್ಟಿಕ ಆಹಾರ. ನಾವು ಮೊದಲಿಂದ ನಮ್ಮ ಅಮ್ಮನವರು ನಮಗೆ ಕಲಿಸಿಕೊಟ್ಟದ್ದು ಹೇಳಿದರೆ, ಒಂದು ಬಟ್ಟಲಲ್ಲಿ ತುಂಬ ಅನ್ನ,
ಒಂದಿಷ್ಟು ಸಣ್ಣ ತಟ್ಟೆಯಲ್ಲಿ ಸ್ವಲ್ಪ ಪದಾರ್ಥ. ಆದರೆ ನಾವು ಹಾಗೆ ಆಹಾರವನ್ನು ಸೇವಿಸಬಾರ್ದು. ಆದರೆ ಮೊದಲ ಕಾಲದಲ್ಲಿ ಆಗ್ತಿದೆ, ಯಾಕಂದರೆ ನಮ್ಮ ಮನೆಯದ್ದೇ ಅಕ್ಕಿ, ನಮ್ಮ ಮನೆಯದೇ ತರಕಾರಿ, ನಮ್ಮ ಮನೆಯದೇ ಹಾಲು, ನಮ್ಮ ಮನೆಯದೇ ಹಣ್ಣು ನಾವು ಸೇವಿಸ್ತಾ ಇದ್ದೇವೆ. ಆದರೆ ಈಗ ಪರಿಸರದಲ್ಲಿ ಎಲ್ಲಿ ನೋಡಿದ್ರು ಗದ್ದೆ ತೋಟಗಳು ಇಲ್ಲ, ಎಲ್ಲ ಹೊರದೇಶದಿಂದ ಬರ್ತದೆ, ಎಲ್ಲ ರಾಸಾಯನಿಕ ಮಿಶ್ರವಾಗಿರ್ತದೆ. ಆದ ಕಾರಣ ನಾವು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಮೂರನೇದು ನಿದ್ದೆ. ಈಗ ಸಾಧಾರಣ ಎಲ್ಲ ಯುವಕರು ರಾತ್ರಿ ಮೊಬೈಲ್ ಟಿವಿಯಲ್ಲಿ ಎದುರಿರ್ತಾರೆ. ಬೆಳಿಗ್ಗೆ ಆಗುವಾಗ ಒಂದು 12 ಗಂಟೆ ತನಕ ಮಲಗಿ 12 ಗಂಟೆಗೆ ಹೇಳ್ತಾರೆ. ಆದರೆ ಹಾಗೆ ಮಾಡಬಾರ್ದು. ಸರಿಯಾದ ಸಮಯಕ್ಕೆ ನಾವು ಮಲಗಬೇಕು. ನಮ್ಮ ಈ ಅದ್ಭುತ ಯಂತ್ರ ಸರಿಯಾಗಿ ರಿಪೇರಿ ಆಗಬೇಕಾದ್ರೆ ಅದಕ್ಕೆ ಚೆನ್ನಾಗಿ ನಿದ್ದೆ ಬರಬೇಕು. ರಾತ್ರಿ 7:30 ಗಂಟೆಗೆ ಒಂದು ಆಹಾರ ತಗೊಂಡು ಒಂದು 10 ಗಂಟೆಗೆ ನಾವು ಮಲಗಿದ್ರೆ ಬೆಳಿಗ್ಗೆ ಒಂದು 5:30 ಗಂಟೆಗೆ ಏಳುವ ಅಭ್ಯಾಸವನ್ನು ಬೆಳೆಸಿಕೊಳ್ಬೇಕು. ಹಾಗೆ 4ನೇದು ಪಾಸಿಟಿವ್ ಥಿಂಕಿಂಗ್. ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ನೋಡೋದು, ಟಿವಿನಲ್ಲಿ ನ್ಯೂಸ್ ನೋಡೋದು, ಪೇಪರ್ ನೋಡೋದು, ಈ ಅಭ್ಯಾಸವನ್ನು ಬಿಟ್ಟು ನಾವು ಆದಷ್ಟು ಬೆಳಿಗ್ಗೆ ಯೋಗ, ಧ್ಯಾನ, ಇದು ವಾಕ್ ಇದೆಲ್ಲ ನಮ್ಮ ದೇಹಕ್ಕೆ ಬಹಳ ಅಗತ್ಯ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. 5ನೇದು ನಮ್ಮ ದೇಹಕ್ಕೆ ವ್ಯಾಯಾಮ ಅಗತ್ಯ. ಈಗ ನಾವು ಹೆಂಗಸರ ಹತ್ರ ಕೇಳಿದ್ರೆ ಹೆಂಗಸರು ಏನ್ ಹೇಳ್ತಾರೆ ಹೇಳಿದ್ರೆ, ಅಯ್ಯೋ ನಾವು ಬೆಳಿಗ್ಗೆ ಸಂಜೆ ತನಕ ಬೇಕಾದಷ್ಟು ಕೆಲಸ ಮಾಡ್ತೇವೆ, ನಮಗೆ ವ್ಯಾಯಾಮ ಬೇಡ ಅಂತ ಭಾವಿಸ್ತೇವೆ. ಹಾಗೆ ಖಂಡಿತ ಅಲ್ಲ. ಒಂದು 3/4 ಗಂಟೆ ಆದರೂ ನಾವು ಒಂದು ವಾಕಿಂಗ್ ಮಾಡಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು. ನಮ್ಮ ಹೀಗೆ ನಾವು 5 ಪಿಲ್ಲರ್ಗಳನ್ನು ಗಟ್ಟಿಯಾಗಿ ಭದ್ರವಾಗಿ ಇಟ್ಟುಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್. ಇದನ್ನು ನಾವು ಅನುಸರಿಸುವ. ಹಾಗೆ ನಮ್ಮ ಯುವಕರು ಮೊದಲಿಗೆ ಆರೋಗ್ಯವನ್ನು ನೋಡಿಕೊಳ್ಳಿ, ಆರೋಗ್ಯವನ್ನು ಬೆಳೆಸಿ. ಆರೋಗ್ಯದಲ್ಲಿದ್ದರೆ ನಾಳೆ ಸಂಪಾದನೆ ಮಾಡುವುದು, ಸಂಪತ್ತು ಬರ್ತದೆ. ಇಲ್ಲದ್ರೆ ನಾವು ಆರೋಗ್ಯದ ಹಿಂದೆ ಹೋಗದಿದ್ರೆ ನಮಗೆ ಮೊದಲಿಗೆ ದುಡ್ಡು ಬರ್ತದೆ, ಆದರೆ ಕ್ರಮೇಣ ಆ ದುಡ್ಡು ಎಲ್ಲ ಡಯಾಲಿಸಿಸ್ ರೋಗಗಳಿಗೆ ವಿನಿಯೋಗ ಆಗ್ತದೆ. ಆದ ಕಾರಣ ಮೊದಲು ಆರೋಗ್ಯ ನೋಡಿ. ನಾವು ಆರೋಗ್ಯವಂತರಾಗಿದ್ದರೆ ನಮ್ಮ ಮನೆ ಕೂಡ ಎಲ್ಲರೂ ಕೂಡ ಆರೋಗ್ಯವಂತರಾಗಿ. ಈ ಅವಕಾಶಕ್ಕಾಗಿ ಒಂದಿಸ್ತಾ ನನ್ನ ಮಾತುಗಳಿಗೆ ಅಂಚನೆ ಅರುಣ ಪ್ರವೀಣ ಬೊಕ ಸುಪ್ರೀತ್ ಸರ್ ಎಲ್ಲ ಗುರು ಯಾರು ಏಪಲ ಇಂಟಿಗೆ ದಾದ ಹೆಲ್ಪ್ ಕೊಡ್ತಿನ ಪ್ರೊಫೆಷನಲ್ ದಾದ ಕೂಡ ಅವಿನ ಫಸ್ಟ್ಗೆ ಎನ್ನೊಟ್ಟು ಕೂತಿದ್ದೇವೆ. ಸೊ ಆರ್ಲಲ್ಲಿ ಅಂಚನೆ ನಮ್ಮ ಬಾರಿ ಬುಗರ್ತದ ಮರಿಯನ್ ಬಿಲ್ಡರ್ಸ್ ಮುಕುಲ MD ಆರ್ಲಿರೋ ಜುವೆಲ್ ಸರ್ ಅರೆಲ್ಲ ಅಂಚನೆ ಸುಲಜಿನ ಮೇಡಮ್ ಇವರೆಲ್ಲ ಪೂರೆಲ್ಲ ತುಂಬಿ ಒಂದು ಯಾನೆ ಇನಿ ಅಂಚನೆ ಆರೆ ಅರ್ಧ ಬದರ್ ಬಂದ್ರೆ ಯಾರು ಏಪಲ ಮೂಲೆ ಈಗೆಲ್ಲ ಪೂರಾ ಫಂಕ್ಷನ್ ಗಾರು ಎನ್ನ ಮಾಮೂಲು ಲೆಪ್ಪುಡಿ ಯಾರು ಆಗ ಆರೆ ಅಜ್ಜನ ಎನ್ನ ಅಜ್ಜಿನ ಮೇಕಿ ಅಂಡ ಅಜ್ಜನ ಲೆಪ್ಪನಾಗ ಬೇಜಾರು ಅಪ್ಪ ಮಾಡಿದ ಲೆಪ್ಪುಡಿ ಅಜ್ಜ ಆರ್ನ ಬುಧರೆ ಈಗಲ ಫ್ಯಾಮಿಲಿ ಏಪಲ್ ಒಪ್ಪುಡು ಅಂಚಾದ ನೆನಪತ್ತಿಗೆ ಬರೋಣ ಪಾತ್ರ ಆರೆ ಈ ಒಂದು ಗೆಸ್ಟ್ ಆದ ಈಗ ಬಾರಿ ಆಸಕ್ತಿ ಬರೋಣ ರಾಯದು ಪಂಡ ಯಾನೆ ಕಲ್ತೊಂದು ಉಪ್ಪುನಾಗ ಎನ್ನ ಮಿತ್ತೊಂದು ನಂಬಿಕೆ ಇದ್ದಿದ್ದು ಈಗ ಒಂದು ಬೇರೆ ಗೊತ್ತಿನ ಸುರೂತ ಕ್ಲೈಂಟ್ ಪಂಡ ಅಂಚ ಉಪ್ಪುನಾಗ ಸುರೂತ ಕ್ಲೈಂಟ್ ನ ಒಂದು ಕೈಟೆ ಈ ಒಂದು ಉದ್ಘಾಟನೆ ಮಾಡ್ಕೊಂಡು ಆಸೆ ಇರ್ತದೆ. ಆರೆ ಈ ಫಸ್ಟ್ ಕಾಸು ಕೊಡ್ತಿದ್ದೀವಿ, ಈಗ ಮೊಬೈಲ್ ಕೊಡ್ತೀನಿ ಆಯ್ತಾ. ಕ್ರಾಯ ಒಂದು ಬಾರಿ ಎಟ್ಟೆ ಕ್ರಾಯ ಮೊಬೈಲ್ ಕೊಡ್ತಿರ್ತಾರೆ, ಕಾಸು ಕೊಡ್ಪುನ ಸರಿದ ಹೋಗಿ ಮಾಡೋದು ಬೇಡ. ಕಲ್ಪನೆ ಟೈಮ್ ಈಗ ಪ್ರೋತ್ಸಾಹ ಮಾಡ್ತದೆ ಒಕ್ಕಲ್ಲ ಆಗಲ್ಲ ಇಲ್ಲದ ಬೇಲೆ ಅವರು ದಾದಲ್ ಪಡಿ ಅವ್ರಿಗೆ ಕೊಡ್ತೀನಿ ಒಂದು ಸುರೂತ ಕ್ಲೈಂಟ್ ಅಂಚನೆ ಯಾರಿಗೆ ಒಂದು ಕಾರ್ಯಕ್ರಮ ಮಾಡಿ ಬಾರಿಗೆ ಪುರ್ಲಿಗೆ ಸ್ವಾಗತ ಮಾಡ್ತಿದ್ದಲ್ಲಿ ಅಂಚನೆ ಬತ್ತಿನ ಮಾತಿರ್ಲ ಒಂಜತ್ತೊಂಜಿ ಕ್ಷೇತ್ರದಲ್ಲಿ ಪೂರ ಸಾಧನೆ ಮಾಡ್ತೀನಿ ಅಂತ ಹೇಳಿ ಪೂರೆಲ್ಲ ಅನುರಾಗ್ ಮಾಡಿಲ್ಲ ಕನೆ ನಾವು ಮಾತ ಎಷ್ಟನಕ್ಕೆ ಬತ್ತಿನಕ್ಕೆ ಇಂಗೆ ಒಂಜಿ ಮಾದರಿ ಹಾಕೊಂಡು ದಯಪಟ್ಟ ಒಂಜಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂಜಿ ಇಂಚಿನ ನಮ್ಮ ಮುಂತ ಪೂರ ಎಲ್ಲಿಲ್ಲ ಜೋಗಿ ಒಂಜಿ ಎಂಟೆ ಒಂಜಿ ಧರ್ಮ ಶಿಕ್ಷಣ ಒಂಜಿ ಬುಲೆ ಉಂಟಾಡ ಐಕ್ ಅರುಣಣ್ಣ ಅರ್ನ ಪೂರ ಕಾರ್ಯಕ್ರಮ ನಿಕ್ಕು ಮಾತೆಲ್ಲ ದುಡ್ಡು ಇದು ಪುರ್ಲುಡು ಜೋಗಿಗೆ ಒಂಜಿ ಶಿಕ್ಷಣ ಬರೋದು ಪಡೆದ. ಸೊ ಅರ್ನ ಒಂಜಿ ಮುಖೇನ ಈ ಒಂದು ಸಂಸ್ಥೆ ಒಂಜಿ ಈ ಸಂಸ್ಥೆನ ದಾಯ ಬಂದಿಲ್ಲ ಕಂಡ ಅದು ಪಡ್ಲಕನೆ ರಕ್ಕತ್ ಮೂಜತ್ ರನಾತ್ ಮಲವಲ್ಲ ಒಂಜಿ ಕಟ್ಟಡ ಆಪಲಕಂತ ಒಂಜಿ ಭಾಗ್ಯ ನಿಖಿಲ ಕೋರಿಕಲ ಆಶೀರ್ವಾದ ರೂಪಡ್ ಬಂಪನಿಗೆ ಒಂದು ಸಂಸ್ಥೆ ಬರೋದಿಲ್ಲ. ಸೊ ಆ ಒಂದು ಸಂಸ್ಥೆ ಉದ್ಘಾಟನೆ ಮಾಡ್ತೀನಿ ಕಾರ್ಯಕ್ರಮ. ಧನ್ಯವಾದ ದಾಯಂದ್ರ ಪಟ್ಟ ಇನಿ ಈಗಲೇ ಕಲ್ಪನೆ ದಿಂಚಿ ಇನಿ ಮುಟ್ಟ ಈಗಲೇ ಸುಮಾರು ಭಂಗ ಬರ್ತದೆ ಕೆಲವು ಮಾತು ಇಲ್ಲಿಯ ಜಾಗಡು ಪೂರ ಈ ಕೆಲಸ ಮಾಡ್ತೊಂದು ಇನಿ ಒಂದು ಈ ಸ್ಟೇಜ್ ಹೊಂದೊಡುತ್ತ ಈಗ ಮಸ್ತನ ಕಾರಣ ಒಂದು ಸ್ಪೆಷಲ್ ಆದ ಪೇರೆಂಟ್ಸ್ ಎನ್ನ ಪಪ್ಪ ಮಕ್ಕಳು ಎನ್ನ ನಂಬಿಕೆ ಇದ್ದು ಇದಾದ ಕಲ್ಪೊಂದು ಪಡೆದ ಪಂತಿಲ್ಲ ಅವನಿಗೆ ಕಲ್ತದ ಅವ್ ಕಲ್ತಿ ಪಕ್ಕ ಐದು ಪಕ್ಕ ನಮ್ಮ ಟೀಚರ್ಸ್ ನಮ್ಮ ಗುರುನಕ್ಕೆ ನಮ್ಮ ಡಿಗ್ರಿ ಲಾವಡ್ ವೈಟ್ ಲಾವಡ್ ನಮ್ಮ ನೆಂಚಾಕ್ಲಿ ಬೆರಿ ಕೊಟ್ಟದು ಬೆರಿ ತಟ್ಟದು ಅದು ಈ ಒಂದು ಸ್ಟೇಜ್ ಹಾಕ್ಲಿ ಅಂತೀರ ಐದು ಪಕ್ಕ
ನಮ್ಮ ಇಂಕ್ ಸುರುಕು ನಮಕ್ ಪೂರನೆಗಳ ಸುರುಕು ಮೇರಾದ ಪಡೆ ನಮಕ್ ಸುರುಕು ಒಂಜಿ ಬೇಲೆ ನಮ್ಮ ಒಂದು ಟ್ಯಾಲೆಂಟ್ ರೆಕಗ್ನೈಸ್ ಮಾಡ್ತದೆ ನಮಕ್ ಒಂಜಿ ಸುರುಕು ಒಂಜಿ ಬೇಲೆ ಕೊಡ್ನಿರ್ದಾವ ನಮ್ಮ ಇತ್ತೆ ಸ್ವಂತ ಅದು ನಮ್ಮ ಮನಸ್ಸು ಕೊಡೋರೆಗೆ ಬೇಲೆ ಕೊಡ್ಪಲಕ ಒಂಜಿ ಎಲ್ಲಿಯ ಪೊಸಿಷನ್ ನಾವು ಬೈದ ಅಂಚಾದ ಅಕಲ್ನ ಈ ಒಂದು ಸ್ಥಾನ ಇಲ್ಲಿ ಮಸ್ತ್ ಶ್ರೇಷ್ಠ ಉಂಟದ ಯಾಕಂದ್ರೆ ಇಂಕ್ಲ ಶುರು ಒಂಜಿ 5 ವರ್ಷ ಇಂಕ್ಲ ಅಕಲ್ನ ಅಡಿಟೆ ಒಂದು ಇಂಕ್ಲ ಕೆಲಸ ಮಾಡ್ತದೆ ಅಕಲ್ನ ಮಾರ್ಗದರ್ಶನ ಇಂಕ್ಲ ಕೆಲಸ ಮಾಡ್ತದೆ ಇಲ್ಲಿ ಕುಡುರೆಗ ಮಾರ್ಗದರ್ಶನ ಮಾಡ್ಕೊಂಡು ಎಲ್ಲಿಯ ಕಾರ್ಯ ಇಂಕ್ಲು ಮಾಡ್ತಂದಿಲ್ಲ ಸೊ ಐಕಾದಲ ಎನ್ನ ಪೂರ ಏರ್ಪುರ ಎನ್ನ ದುಂಬದ ಎಕ್ಸ್ ಬಾಸ್ ನಕಲ್ ರಕ್ಲೆಕ್ಕೆ ಒಂಜಿ ಸಮಯ ಯಾನು ಥ್ಯಾಂಕ್ಸ್ ಮಾಡೋದಿಲ್ಲ ಅಂಚನೆ ನಮ್ಮ ಮಿತ್ ನಂಬಿಕೆ ದೀದು ಇಂಕ್ಲಿಗೆ ಬೇಲೆ ಕೊಡ್ತೀನಿ ಅಂತ ಕ್ಲೈಂಟ್ಸ್ ಮುಗ್ಲಿರ್ತವರ ಮಾತ್ರ ಎಂಕ್ಲೆ ಈ ಒಂಜಿ ಎಲ್ಲಿಯ ಒಂಜಿ ಆಫೀಸ್ 10x10 ಆಫೀಸ್ ಇರ್ತದೆ ಇಲ್ಲಿ ಒಂಚೂರು ಮಲ್ಲ ಆಫೀಸ್ ನಿಕ್ಲೆಗ್ ಪೂರೆಗ್ಲ ಒಂಚೂರು ಬಂಗಾದಪ್ಪು ಕೊಡೊಂಜಿ ಉದ್ಘಾಟನೆ ಮಲ್ಲ ಆಫೀಸ್ ಉಂತಲಕಂತ ಒಂಜಿ ಭಾಗ್ಯವಾಡೆ ಇಲ್ಲಿ ಒಂಚೂರು ಬೆಗರ ಉಂಟು ಸೆಕೆ ಉಂಟು ಜಾಗೆ ಒಂಚೂರು ಇಲ್ಲ ಅಂಡಲ ಇನಿ ಈ ಒಂಜಿ ಆಫೀಸ್ ಕುಲ್ಗೊಡೊಂದಾಂಡ ಈ ಒಂಜಿ ನಿಕಲ ಕ್ಲೈಂಟ್ಸ್ ನಕಲ ಪೂರೆನಲ ಸಹಕಾರ ಮಸ್ತ್ ಉಂಟು ಅಂಚನೆ ಈ ಒಂಜಿ ಬಿಲ್ಡಿಂಗ್ ದ ಓನರ್ ಆರ್ ಒಪ್ಪೇರು ಆರ್ಲ ಎಂಗ್ಲೆಗೆ ಸುರುಕಾದಿ ಬಿಲ್ಡಿಂಗ್ ತೂಯ್ಪೆಟ್ಟಿಗೆ ಎಂಗ್ಲೆ ಬಾರಿ ಕೊರ್ಲಿ ಖುಷಿ ಆನಂಗೆ ಹೈವೇದ ಕೈತಲ್ ಉಂಟು ಬತ್ತಿನಕ್ಲೆಗೆ ಪೋಯಿನಕ್ಲೆಗೆ ಎಂಗ್ಲೆಗ್ಲ ಪೋಯರ ಬಾರಿ ಅನುಕೂಲ ಆಪುಡು ಸೊ ಅಂಚಾದ ಎಂಗ್ಲೆಗೆ ಬೋಟ್ ತಿಳಿತಿದೆ ಒಂಜಿ ವ್ಯವಸ್ಥೆ ಮಾತು ಕೊರಿಯರು ಸೊ ಅರೆಗ್ಲ ಧನ್ಯವಾದ ಪನಂದು ಅಂಚನೆ ನಮ್ಮ ಮಾಧ್ಯಮ ಮಿತ್ರರು ಪೂರೆಲ್ಲ ಒಯ್ದೇರಿ ಅಂಕಲ್ ಮುಖಾಂತರ ನಮ್ಮ ಒಂದು ಪಬ್ಲಿಸಿಟಿ ಆಯರುಂಟು ದಯಪಂಡ ಪಬ್ಲಿಸಿಟಿ ಆಂಡ ಮಾತ್ರ ಎಂಗ್ಲೆಗ್ಲ ಒಂಜಿ ಪುದರ ಹಾಪುಡು ಎಂಗ್ಲೆಗ್ಲ ಒಂಜಿ ಬೇಲೆ ಹಾಪುಡು ಆ ಬೇಲೆ ಆಂಡ ಮಾತ್ರ ಎಂಗ್ಲಿ ಕಟ್ಟಡ ಬೇಲೆ ಮಾಡ್ತಾರೆ ಸಾಧ್ಯ ಅಂಚಾದ ಬತ್ತಿನ ಪೂರೆಗ್ಲ ಕುಡರ ಎನ್ನ ಪೂರ ಫ್ಯಾಮಿಲಿ ದಕ್ಲೆಗ್ಲ ಯಾನ್ ಥ್ಯಾಂಕ್ ಯು ಪನೊಂದಿಲ್ಲ ಧನ್ಯವಾದ ಪನೊಂದಿಲ್ಲ ಏನೊಂಜಿ ಈ ಒಂಜಿ ಒಂಜಿ ದೀಕ್ಷಿತ ಅವಡೆ ದೀಪಕ್ ಅವಡಿಗೆ ಸೇರಿದಂಜಿ ಒಂಜಿ ಆಫೀಸ್ ಮಲ್ಲ ಯಾನ್ ರಡ್ಡು ವರ್ಷ ರಡ್ಡು ಇನಿ ಕಾಲಕ್ಕೆ ಒಂಜಿ 3 ವರ್ಷ ಅವನು ಬತ್ತಿಲ್ಲ ಯಾನೆ ಸ್ವಂತವಾದ ಶುರು ಮಲ್ಪಡು ನನಗ ದೀಕ್ಷಿತ್ಲ ಅವೇ ಟೈಮ್ ದಾದನ ಮಲ್ಪಡ್ಕೊಂಡು ಒಂದಿನ ಚಿಂತನೆ ನಿಂತು ಅವಾಗ ಯಾನ ಕೇಂಡೆ ಇಂಕ್ಲ ಒಟ್ಟಿಗೆ ಸೇರ್ದಾದಲ್ಲ ಮಲ್ಪಗ ನಾನು ಕೇಳಿದಾಗ ಅಪಗನೆ ದಾಲ ಐಟ್ ದಾಲ ಡೀಲ್ ದಾಲ ಇಜ್ಜಿ ಅಡೆಗಡೆಗೆ ಇಂಕ್ಲ ಒಟ್ಟಿಗೆ ಗುಲೋಂಡ ಒಂಜಿ ಜಾಗ ಗುಲೋಂಡ ಅಕ್ಲೊಂಜಿ ಟೇಬಲ್ ಪಾಡಿ ಒಂದು ಟೇಬಲ್ ಪಾಡಿ ಅಲ್ಪ ಬೇಲೆ ಶುರು ಮಾಡಿ ಇದಕ್ಕೆ ಅನ್ನಗ ಒಂಜಿ ಎಡ್ಡೆ ರೀತಿ ಎಂಗ್ಲ ಒಂಜಿ ಕಾಂಬಿನೇಷನ್ ಬರೋದು ಅಂಚದು ಪುನಗ ಎಂಗ್ಲ ಮಿತ್ರ ಸಪೋರ್ಟ್ ದಿದ್ದು ಈತ್ ಪೂರೆಲ್ಲ ಬೈದಾರೆ ಸೊ ನಿಕ್ಲೆಗ್ಲ ಸುರುಕಾದ ಧನ್ಯವಾದ ಪನೊಂದು ಇನ್ನೊಂದು ಪಾತ್ರ ಆ ಮೂಜೆ ಫಸ್ಟ್ ಆಪ್ಷನ್ ನಮ್ಮ ಆರ್ಟ್ಸ್ ಡಿಸೈನ್ ಸ್ಟುಡಿಯೋ ಆಗುತ್ತದೆ ದೀಕ್ಷಿತ್ ಪಂಡಿರಾರ ಪಾತ್ರರಿಗೆ ಅವಳ ಉದ್ಘಾಟನೆ ಆದ ನನ್ನದಾದ ಒಂದು ಬೇಲೆ ಪಾತ್ರವನ್ನು ಎಳೆದು ಒಟ್ಟು ಮಾತಾ ಪಂಡಿರಕ್ಕೆ ನಿಖಿಲ್ ಪಂಡಿರಕ್ಕೆ ದುಂಬದ ಉದ್ಘಾಟನೆ ನಿಖಿಲ್ ಪೂರ್ ಉಲೈ ಉಂಟು ಪೂರ್ಲು ದಾರ ಮಾಡಿ ಕಾರ್ಯಕ್ರಮ ತೂಪುಲ ಕೊಂಚ ಮಲ್ಲ ಆಫೀಸ್ ಉದ್ಘಾಟನೆ ಅವಳು ನಿಖಿಲ ಒಂದು ಕೆಲವೊಂದು ನಿಖಿಲ ಒಂದು ಜೋಟ ದಾಟಿ ಬೇಡ ನಿಖಿಲ್ ಅಂತಲೇ ದೀಕ್ಷಿತ್ ಸುಮಾರು ಉದಿಪನಾಥ ಎಸ್ ನಾನು ತುಂಬ ಬೇಲೆ ಚಾಲು ಸೌಮ್ಯ ಮಾತಾಡಿಲ್ಲ ಮಾಧ್ಯಮದ ಮಿತ್ರರಿಗೆ